ಒಳಚಿಲ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನಲ್ಲಿ ದೀಪಾವಳಿ ಸಂಭ್ರಮಾಚರಣೆ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹ ಕಾರ್ಯವಾಹಕ ಪ್ರಕಾಶ್ ಪಿಎಸ್ ಕಾರ್ಯಕ್ರಮ ಉದ್ಘಾಟಿಸಿ, ದೀಪ ಎಂದರೆ ಬೆಳಕು, ಕತ್ತಲೆಯನ್ನ ದೂರ ಮಾಡುವ ಹಬ್ಬವಾಗಿದೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುವ ದಿಕ್ಕಿನಲ್ಲಿ ನಾವಿದ್ದು, ದೀಪಾವಳಿ ಒಂದು ದಿನದ ಆಚರಣೆಯಾಗದೆ ಹಬ್ಬದ ಅರ್ಥವನ್ನ ನಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ರು. ಇತ್ತೀಚಿನ ದಿನಪತ್ರಿಕೆಗಳನ್ನು ನೋಡಿದ್ರೆ ಯಾವ ಕಾಲೇಜಿನ ಹೆಸರು ಬರುತ್ತೆ ಅಂದ್ರೆ ಅದರಲ್ಲಿ ನಂಬರ್ 1 ಎಕ್ಸ್ಪರ್ಟ್ ಕಾಲೇಜಿನ ಹೆಸರು ಬರುತ್ತೆ. ಅದಕ್ಕಾಗಿ ನಾನು ಶುಭಾಶಯ ಹೇಳಬೇಕು. ದೀಪ ಅಂದ್ರೆ ಬೆಳಕು, ಕತ್ತಲನ್ನು ದೂರ ಮಾಡುವಂಥದ್ದು ಬೆಳಕು. ಅದೇ ದೀಪ ಜ್ಞಾನಕ್ಕೆ ನಾವು ಹೋಲಿಸ್ತೇವೆ. ದೀಪ ಅಂದ್ರೆ ಜ್ಞಾನ, ಕತ್ತಲು ಅಂದ್ರೆ ಅಜ್ಞಾನ. ಕತ್ತಲಿಂದ ದೂರ ಮಾಡುವಂಥದ್ದು ಬೆಳಕು, ಅಜ್ಞಾನದಿಂದ ಜ್ಞಾನವನ್ನು ಕೊಡುವಂಥದ್ದು ವಿದ್ಯೆ. ಅದಕ್ಕೋಸ್ಕರ ದೀಪಾವಳಿ ಈ ವಿದ್ಯಾಲಯದಲ್ಲಿ ಆಚರಣೆ ಮಾಡುವಂಥದ್ದು ಅತ್ಯಂತ ಸೂಕ್ತ. ಕತ್ತಲದಿಂದ ಬೆಳಕಿನ ಕಡೆಗೆ ಹೋಗುವ ಹಾಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುವಂತ ಒಂದು ದಿಕ್ಕಿನಲ್ಲಿ ನಾವು ಇಟ್ಟಿದ್ದೀವಿ. ಈ ಕಾಲೇಜಿನಲ್ಲಿ ಇದು ನರೇಂದ್ರ ನಾಯಕ್ ಅವರ ಕಾಲೇಜು ಅಂತ ಯಾರಾದ್ರೂ ಹೇಳಿದ್ರೆ ನಾನು ಅದನ್ನು ಒಪ್ಪಲ್ಲ. ಅದು ಅವರ ಕಾಲೇಜು ಅಲ್ಲ, ಇದು ಅವರು ಪ್ರಾರಂಭ ಮಾಡಿದ್ರು ಅಷ್ಟೇ. ಈ ಕಾಲೇಜು ನಮ್ಮೆಲ್ಲರದ್ದು, ನನ್ನದು ಕಡೆ. ಈ ವ್ಯವಸ್ಥೆ ಚೆನ್ನಾಗಿ ಆಗಬೇಕಿದ್ರೆ ನರೇಂದ್ರ ನಾಯಕರ ಪರಿಶ್ರಮ ಮಾತ್ರ ಅಲ್ಲ, ಇಲ್ಲಿರುವಂತಹ ಅಧ್ಯಾಪಕರ ಪರಿಶ್ರಮ, ವಿದ್ಯಾರ್ಥಿಗಳ ಪರಿಶ್ರಮ, ಇಲ್ಲಿ ಕೆಲಸ ಮಾಡುವಂತ ಒಬ್ಬ ಗುಡಿಸುವರ ಪರಿಶ್ರಮವೂ ಬೇಕು. ಅದೇ ರೀತಿ ಮಂಗಳೂರಿನ ಹಾಗಿರುವಂತಹ ನಾಗರಿಕರ, ನನ್ನ ಹಾಗಿರುವ ನಾಗರಿಕರ ಒಂದು ಸಹೃದಯ ಅದು ಬೇಕು. ಮುಖ್ಯ ಅತಿಥಿ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಯೋಗೇಶ್ ಬಿ ಆಚಾರ್ಯ ಮಾತನಾಡಿ, ನಮ್ಮದು ವಿದ್ಯಾಕಾಶಿ. ಇಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳ ರೂವಾರಿಗಳಿದ್ದಾರೆ. ದೇಶ ವಿದೇಶದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯಲು ಬಂದಿದ್ದಾರೆ. ಹೀಗಿರುವಾಗ ಇಲ್ಲಿನ ವಿದ್ಯಾರ್ಥಿಗಳು ಪುಣ್ಯವಂತರು ಅಂತ ಹರ್ಷ ವ್ಯಕ್ತಪಡಿಸಿದರು. ಜಾಯಿನ್ ಎಕ್ಸ್ಪರ್ಟ್, ಬಿ ಎಕ್ಸ್ಪರ್ಟ್. ಅದಕ್ಕೆ ಕೂಡ ನಿಮಗೆಲ್ಲರಿಗೂ ತುಂಬ ಹೃದಯದ ಶ್ಲಾಘನೆಗಳು, ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ನಿಮಗೆಲ್ಲ ಗೊತ್ತಿರುವಂತೆ ಎಕ್ಸ್ಪರ್ಟ್ ಗ್ರೂಪ್ ಈ ಮಣ್ಣಿನಲ್ಲಿ ಹುಟ್ಟಿದ ಒಂದು ಸಂಸ್ಥೆ. ಇಲ್ಲಿರುವ ನರೇಂದ್ರ ನಾಯಕ್ ಇರಲಿ ಅಥವಾ ಮೇಡಮ್ ಉಷಾಪ್ರಭಾ ನಾಯಕರು, ಅವರು ವ್ಯಕ್ತಿಗಳಲ್ಲ, ಅವರೊಂದು ಶಕ್ತಿ, ಅವರು ಸ್ವತಃ ಒಂದು ಸಂಸ್ಥೆ. ಈ ಮಣ್ಣಿನಲ್ಲಿ ಹುಟ್ಟಿದ ಈ ಸಂಸ್ಥೆಯನ್ನು ಬೆಳೆಸುವ ಜವಾಬ್ದಾರಿ ನಮ್ಮ ಎಲ್ಲರ ಮೇಲುಂಟು. ಟುಡೇ ಇಫ್ Mangalore is considered as the educational hub, we call it as Vidya Kashi. The first name comes to our mind is expert group of education institutions. Today if millions of girl students are here, we have to remember our founder. We also have to remember mentors like Dr. Ushaprabha Naik, who is also an youth icon for all of us. ಅಧ್ಯಕ್ಷತೆ ವಹಿಸಿದ ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಮಾತನಾಡಿ, ದೀಪಾವಳಿ ಹಬ್ಬದ ಶುಭಾಶಯನ್ನ ಕೋರಿದ್ರು. ಉಪಾಧ್ಯಕ್ಷೆ ಡಾಕ್ಟರ್ ಉಷಾಪ್ರಭಾ ನಾಯಕ್ ಅವರು ಪ್ರಸ್ತಾವಿಸಿದ್ರು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಲಕ್ಷ್ಮೀ ಪೂಜೆ ನಡೆಯಿತು. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಅಂಕುಶ್ ನಾಯ್ಕ್, ದೀಪಿಕಾ ಎನ್ ನಾಯ್ಕ್, ಪ್ರಾಂಶುಪಾಲ ಡಾಕ್ಟರ್ ಎನ್.ಕೆ. ವಿಜಯನ್ ಕರಿಪ್ಪಲ್ ಇದ್ರು. ದೀಪಾವಳಿ ಹಿನ್ನೆಲೆಯಲ್ಲಿ ಆಯೋಜಿಸಿದ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು.